ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಜನವರಿ 8 ಪ್ರಭುವಿನ ದೈವ ದರ್ಶನದ ಮಹೋತ್ಸವದ ಹಬ್ಬದ ಸುವಾರ್ತೆಯನ್ನು ನಾವು ಆಲಿಸೋಣ, ವಾಚನಗಳನ್ನು ಆಲಿಸೋಣ ಮತ್ತು ಧ್ಯಾನಿಸೋಣ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಭಾನುವಾರ ನಾವು ನಿಮ್ಮ ಪುತ್ರ ಯೇಸುವಿನ ದೈವ ದರ್ಶನದ ಹಬ್ಬವನ್ನು ಕೊಂಡಾಡ್ತಿರುವ ಸಂದರ್ಭದಲ್ಲಿ ನಮಗೂ ಈ ವಾಚನಗಳನ್ನು ಆಲಿಸುವಾಗ ದೈವ ದರ್ಶನವಾಗಲಿ. ಯೇಸುವನ್ನು ನಮ್ಮ ರಕ್ಷಕನೆಂದು ಅಂಗೀಕರಿಸಿ ಜೀವಿಸಲು ಬೇಕಾದ ವರಪ್ರಸಾದಗಳನ್ನು ಕರುಣಿಸಲಿ. ಈ ಸುವಾರ್ತೆ ನಮ್ಮನ್ನು ಶುದ್ಧೀಕರಿಸಲಿ, ಪರಿಶುದ್ಧತೆಯ ಹಾದಿಯಲ್ಲಿ ನಮ್ಮನ್ನು ನಡೆಸಲಿ. ಈ ಸುವಾರ್ತೆ ಆಲಿಸುವಾಗ ಅರ್ಥೈಸುವಂತೆ ಬೇಕಾದ ಸ್ವರ್ಗೀಯ ಶಕ್ತಿಯಾದ ಪವಿತ್ರಾತ್ಮರನ್ನು ನಮಗಾಗಿ ಕರುಣಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ತೆಗೆದುಕೊಳ್ಳೋಣ ಮೊದಲನೇ ವಾಚನ. ಯೆಶಾಯನ ಗ್ರಂಥದಿಂದ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 60 ವಾಕ್ಯಗಳು 1-6. ನಿನಗೆ ಬೆಳಕು ಬಂದಿದೆ, ಜೆರುಸಲೇಮೇ, ಏಳು ಪ್ರಕಾಶಿಸು. ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇಗೋ, ಜಗತ್ತನ್ನು ಮುತ್ತಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು. ನಿನ್ನ ಮೇಲಾದರೋ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ರಾಷ್ಟ್ರಗಳು ಬರುವು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ನೀ ನೋಡು, ಸುತ್ತಮುತ್ತಲು ಕಣ್ಣೆತ್ತಿ, ಬರುತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ. ದೂರದಿಂದ ಬರುತಿಹರು ಗಂಡು ಮಕ್ಕಳು, ಕಂಕುಳಿನಲ್ಲಿ ಹೊತ್ತ ಆ ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ, ಒಬ್ಬುವುದು ನಿನ್ನ ಎದೆ ಆನಂದದಿಂದ. ಹರಿಯುವುದು ನಿನ್ನೆಡೆಗೆ ಸಮುದ್ರ ವ್ಯಾಪಾರ ಸಮೃದ್ಧಿ, ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿ ಪಾಸ್ತಿ. ತುಂಬಿರುವು ನಿನ್ನೊಳು ಒಂಟೆಗಳ ಗುಂಪುಗಳು, ಮಿದ್ಯಾನಿನ ಎಫದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶೇಬಾದಿಂದ, ತರುವರು ಬಂಗಾರ ಧೂಪಗಳನ್ನು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳನ್ನು. ಇಂದಿನ ಕೀರ್ತನೆ 72. ಶ್ಲೋಕ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ತಿಳಿಸು ನಿನ್ನ ನ್ಯಾಯವನ್ನು ದೇವರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ. ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಅಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಕಪ್ಪಗಳನ್ನರ್ಪಿಸಲಿ ತಾರ್ಷೀಸ್ ಹಾಗೂ ದ್ವೀಪದ ರಾಜರುಗಳು. ಕಾಣಿಕೆಗಳ ತಂದೊಪ್ಪಿಸಲಿ ಶೆಬಾ ಹಾಗೂ ಸೆಬಾದ ರಾಜರುಗಳು. ರಾಜರುಗಳು ಸಾಷ್ಟಾಂಗವೆರಗಲಿ ಆತನಿಗೆ, ಘನರಾಷ್ಟ್ರಗಳು ಸೇವೆ ಸಲ್ಲಿಸಲಿ ಆತನಿಗೆ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಏಕೆನೆ ಕಾಪಾಡುವ ನಾಥ ಮೊರೆಯಿಡುವ ಬಡವರನು, ಉದ್ಧರಿಸುವ ನಾಥ ದಿಕ್ಕಿಲ್ಲದ ದೀನ ದಲಿತರನು. ದೀನ ದರಿದ್ರರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಸಂತ ಪೌಲನು ಎಫೆಸದವರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 3 ವಾಕ್ಯಗಳು 2-3, 5-6. Saint Paul's letter to the Ephesians, chapter 3, verses 2-3, verses 5-6. ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಚನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಹಿಂದಿನ ಕಾಲದವರಿಗೆ
ಇಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ. ಆದರೆ ಈಗ ದೇವರು ಪವಿತ್ರಾತ್ಮರ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ. ಶುಭ ಸಂದೇಶದ ಮೂಲಕ ಅನ್ಯ ಜನರು ಯೇಸು ಕ್ರಿಸ್ತರಲ್ಲಿ ದೇವ ಜನರೊಡನೆ ಸಹಬಾಧ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು. ಇದೇ ಆ ರಹಸ್ಯ. ಘೋಷಣೆ: ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ. ಶುಭ ಸಂದೇಶ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯಗಳು 1-12. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಆದ್ಯಂತವು ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲಾ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು, ಜುದೇಯದ ಬೆತ್ಲೆಹೇಮಿನಲ್ಲಿ ಹುಟ್ಟುವನು, ಏಕೆಂದರೆ ಜುದೇಯ ನಾಡಿನ ಬೆತ್ಲೆಹೇಮೇ, ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನೂ ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪ್ರಭುವಿನ ದೈವ ದರ್ಶನದ ಮಹೋತ್ಸವವನ್ನು ನಾವು ಕೊಂಡಾಡ್ತಾ ಇದ್ದೀವಿ. ಕ್ರಿಸ್ತ ಜಯಂತಿಗೆ ಮುಂಚೆ ನಾವು ಆಗಮನ ಕಾಲವನ್ನು ಆಚರಿಸಿ ಯೇಸುವಿನ ಬರೋಣಕ್ಕೆ ಮತ್ತು ಹಬ್ಬಕ್ಕೆ ಎರಡಕ್ಕೂ ನಾವು ಸಿದ್ಧತೆಯನ್ನು ಮಾಡಿ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸಿದೆವು. ತದನಂತರ ಸಂತ ಸ್ಟೇಫಾನನು ರಕ್ತ ಸಾಕ್ಷಿಯಾಗಿ ಮಾಡಿದ ಹಬ್ಬ, ಹಾಗೇನೆ ಸ್ನಾನಿಕ ಯೋಹಾನನ ಹಬ್ಬ, ಪಾವನ ಶಿಶುಗಳು ರಕ್ತ ಸಾಕ್ಷಿಗಳಾದ ಹಬ್ಬ, ಪವಿತ್ರ ಕುಟುಂಬದ ಹಬ್ಬ, ಹೀಗೆ ದೈವ ಮಾತೆಯ ಮಹೋತ್ಸವದ ಹಬ್ಬ ನಾವು ಕೊಂಡಾಡಿದೆವು. ಇಂದು ವಿದ್ಯುಕ್ತವಾಗಿ ಈ ಕ್ರಿಸ್ತ ಜಯಂತಿಯ ಆಚರಣೆ ಈ ಹಬ್ಬದೊಂದಿಗೆ ಕೊನೆಯಾಗುತ್ತೆ. ಮುಂದಿನ ಭಾನುವಾರದಿಂದ ಸಾಧಾರಣ ಕಾಲದ ಭಾನುವಾರಗಳನ್ನು ನಾವು ಧ್ಯಾನಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಹಬ್ಬ ಬಹಳ ಮಹತ್ವವಾದ ಹಬ್ಬ. ಗ್ರೀಕ್ ಆರ್ಥೋಡಾಕ್ಸ್ ನಮ್ಮ ಸಹೋದರರು ಈ ಹಬ್ಬವನ್ನು ಕ್ರಿಸ್ಮಸ್ ಆಗಿ ಆಚರಿಸುತ್ತಾರೆ. ಇಲ್ಲಿ ಎಪಿಫನಿ ಅಂತೀವಿ ನಾವು, ದೈವ ದರ್ಶನ. ನೋಡಿ, ಯೇಸು ಹುಟ್ಟಿದ್ದು ಸತ್ಯಸ್ಯ ಸತ್ಯ. ಅದನ್ನು ಹೇಗೆ ಈ ಒಂದು ದೈವ ದರ್ಶನದ ಹಬ್ಬದ ಮೂಲಕ ದೇವರು ಈ ಸತ್ಯವನ್ನು, ಈ ರಹಸ್ಯವನ್ನು ವಿಶ್ವಕ್ಕೆ ಪ್ರಕಟಪಡಿಸುತ್ತಾರೆ. ಅದರಲ್ಲೂ ರಾಜರುಗಳಿಗೂ ಕೂಡ ಗೊತ್ತಾಗುತ್ತೆ.
ಇಲ್ಲಿ ಎರಡು ವಿಷಯಗಳನ್ನು ನಾವು ನೋಡಬಹುದು. ದೇವ ಸ್ವರೂಪಿ ತಾನಾಗಿದ್ದರೂ ಆ ಪದವಿಯನ್ನು ಬಿಡಲೊಲ್ಲೆ ನೆನುತ್ತಾ ದಾಸನ ರೂಪ ಧರಿಸಿ ಈ ಲೋಕಕ್ಕೆ ಯೇಸು ಬಂದರು. ಮೊದಲನೇದಾಗಿ ನಾವು ನೋಡ್ತೀವಿ ಯೇಸುವಿನ ದೀನತೆ. ಆ ದೀನತೆಯಲ್ಲಿ ಯೇಸುವಿನ ದರ್ಶನ ಕಂಡವರು ಯಾರು? ಮೊದಲ ಆ ದರ್ಶನ ಸಿಕ್ಕಿತು ಕುರುಬರಿಗೆ. ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ ಎಂಬ ಸತ್ಯವನ್ನು ದೇವದೂತ ಅವರಿಗೆ ಹೇಳಿದ. ಅವರೆಲ್ಲರೂ ಬಂದು ಯೇಸುವನ್ನು, ಮರಿಯಳನ್ನು, ಜೋಸೆಫನನ್ನು ಕಂಡರು, ಯೇಸುವನ್ನು ಆರಾಧಿಸಿದರು. ದೀನನ ಪ್ರಾರ್ಥನೆ, ದೀನನ ಆರಾಧನೆ. ಏನು ಇಲ್ಲದ ಈ ಕುರುಬರು ಆ ಆಕಾಶವೇ ತಮ್ಮ ಸೂರಾಗಿ, ಭೂಮಿಯೇ ತನ್ನ ನೆಲೆಯಾಗಿ ಇದ್ದವರು. ಹಾಗೆಯೇ ಆಯಿತು ಯೇಸುವಿಗೆ. ಆದರೆ ಎರಡನೇದಾಗಿ ನಾವು ನೋಡ್ತೀವಿ ಈ ಜ್ಯೋತಿಷಿಗಳ ಕುರಿತು. ಬೈಬಲ್ ಶ್ರೀ ಗ್ರಂಥದಲ್ಲಿ ಅವರ ಹೆಸರುಗಳನ್ನು ಕಾಣೋಲ್ಲ ನಾವು, ಆದರೆ ಇತರ ಪದ್ಧತಿ ಪ್ರಕಾರ ನಾವು ಅವರ ಹೆಸರುಗಳನ್ನು ನಾವು ಕಾಣ್ತೀವಿ. ಆದರೆ ಇದು ಮುಖ್ಯ ಏನು? ಈ ಗೋದಲಿಯ ಬಳಿಗೆ ಕುರುಬರನ್ನು ದೇವದೂತರು ಕರ್ಕೊಂಡು ಬಂದರು, ಜ್ಯೋತಿಷಿಗಳು ಪುಸ್ತಕ ನೋಡಿ ಬಂದರು. ನೋಡಿ, ವಿಶ್ವಾಸ, ದೇವರಲ್ಲಿ ವಿಶ್ವಾಸ ಇಟ್ಟಾಗ ದೇವರೇ ನೇರವಾಗಿ ನಿಮ್ಮ ಜೊತೆ ಇರ್ತಾರೆ ಎಂಬುದಕ್ಕೆ ಇದು ನಿದರ್ಶನ. ಎರಡನೇದು, ನಾವು ಪುಸ್ತಕ ಲೋಕದಲ್ಲಿ ಇರ್ತೀವಿ, ತಪ್ಪಲ್ಲ, ಆದರೆ ಜ್ಞಾನ ಕೊಟ್ಟ ದೇವರನ್ನು ನಾವು ಮರೀಬಾರದು. ಅನೇಕರು ಹೇಳ್ತಾರೆ, ನಾವು ಈ ಲೋಕದಲ್ಲಿ ಇದ್ದೀವಿ, ನಾವು ಓದಿದ್ದೀವಿ, ದೇವರು ಬೇಕಾಗಿಲ್ಲ, ಪ್ರಭು ಯೇಸು ಬೇಕಾಗಿಲ್ಲ. ಎಲ್ಲ ತಪ್ಪು ವಾದಗಳು ಬೇಡ. ಈ ಒಂದು ಘಟನೆಯ ಮೂಲಕ ಇವತ್ತು ನನಗೂ ನಿಮಗೂ ದೇವರ ದರ್ಶನವಾಗಲಿ. ದೇವರ ದರ್ಶನ, ಆ ಪ್ರಭು ಯೇಸುವನ್ನು ನಮ್ಮ ಹೃದಯದಲ್ಲಿ ವಿಶ್ವಾಸಿಸಿ, ಬಾಯಲ್ಲಿ ನಿವೇದಿಸಿ, ರಕ್ಷಕನೆಂದು ಅಂಗೀಕರಿಸುವ ಒಂದು ಆಶೀರ್ವಾದ, ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ. ಇಂದಿನ ಈ 3 ವಾಚನಗಳನ್ನು ನಾವು ಧ್ಯಾನಿಸೋಣ. ಮೊದಲನೇ ವಾಚನ ಮತ್ತು ಈ ಕೀರ್ತನೆಗೆ ಸಾಮ್ಯವಿದೆ. ಪ್ರವಾದಿ ಯೆಶಾಯನ ಗ್ರಂಥದ ಮಾತುಗಳನ್ನೇ ಕೀರ್ತನಕಾರ ಕೀರ್ತನೆಯಲ್ಲೂ ಆಗ್ತಾನೆ. ಅದಕ್ಕಾಗಿ ಕೀರ್ತನೆಗಳು ಒಂದು ರೀತಿಯಲ್ಲಿ ನೀವು ನೋಡೋದಾದ್ರೆ ಪ್ರವಾದಿಗಳು ಸಾರಿದ ಪ್ರವಾದಿತನದ ಸಾರಾಂಶದ ಹಾಗೆ ಕಾಣ್ತವೆ ನಮಗೆ. ಅದರಲ್ಲಿ ಹಿಂದೆ ಏನು ನಡೆದಿದೆ ಅದೂ ಇದೆ, ಪ್ರಸ್ತುತ ಏನು ನಡೆಯುತ್ತದೆ ಅದೂ ಇದೆ, ಮತ್ತು ಮುಂದೆ ಏನು ಬರಲಿದೆ ಅದರ ಕುರಿತು ಕೂಡ ಕೀರ್ತನೆಯಲ್ಲಿ ಆ ದರ್ಶನ ದೇವರು ಆ ಕೀರ್ತನಾಕಾರನಿಗೆ, ನಾವು ಹೇಳ್ತೀವಿ ಕೆಲವು ಕೀರ್ತನೆಗಳನ್ನು ಇರಬಹುದು, ದಾವಿದ ಬರೆದ ಆತನಿಗೆ ದೇವರು ನೀಡಿದ್ರು. ನೋಡಿ, ಯೆಶಾಯ ಪ್ರವಾದಿ ಭರವಸೆ ನೀಡುವ ಪ್ರವಾದಿ. ಆತ ಭರವಸೆ ನೀಡಿ ಹೇಳ್ತಾ ಇದ್ದಾನೆ, ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು. ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು. ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ನೋಡಿ, ದೇವರ ತೇಜಸ್ಸು ನಮ್ಮ ವರ್ಚಸ್ಸನ್ನೇ ಬದಲಾಯಿಸುತ್ತೆ, ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಆ ತೇಜಸ್ಸು ನೋಡಬೇಕಾದ್ರೆ ಬಾಹ್ಯ ಕಣ್ಣುಗಳಿಂದ ನೋಡಲಾಗುವುದಿಲ್ಲ. ಆ ತೇಜಸ್ಸು ನಮಗೆ ಆಂತರಿಕ ಜೀವನದಲ್ಲಾದ ಅನುಭವ, ವಿಶ್ವಾಸದ ಮೂಲಕ, ಪ್ರಾರ್ಥನೆಯ ಮೂಲಕ ನಾವು ಪಡ್ಕೊಳ್ತೀವಿ. ದೇವರ ವಾಕ್ಯದ ಶಕ್ತಿಯಿಂದ ನಾವು ಪಡ್ಕೊಳ್ತೀವಿ. ಇವತ್ತು ನಮಗೆ ಬೆಳಕು ಬಂದಿದೆ, ಅದೇ ಯೇಸು. ಆವಾಗ ಬಂದಿರಲಿಲ್ಲ. ಭರವಸೆಯ ನುಡಿಯನ್ನು ಈ ಯೆಶಾಯನು ಜನರಿಗೆ ಕೊಡ್ತಾ ಇದ್ದಾನೆ. ಇಗೋ, ಜಗತ್ತನ್ನು ಮುತ್ತಿದೆ ಕತ್ತಲು. ಯಾವ ಕತ್ತಲು? ಪಾಪದ ಕತ್ತಲು. ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು, ಅಂಧಕಾರ. ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ಅದರಲ್ಲಿ ಜೆರುಸಲೇಮೇ, ನಿನ್ನ ಮೇಲೆ ಆತನ ತೇಜಸ್ಸು ಗೋಚರವಾಗುವುದು. ರಾಷ್ಟ್ರಗಳು ಬರುವು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ರಾಷ್ಟ್ರಗಳು ನಿನಗೆ ಸಾಷ್ಟಾಂಗವೆರಗುವು. ನೀ ನೋಡು ಸುತ್ತಮುತ್ತಲು ಕಣ್ಣೆತ್ತಿ ಬರುತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ, ದೂರದಿಂದ ಬರುತಿಹರು ಗಂಡು ಮಕ್ಕಳು, ಕಂಕುಳನಲ್ಲಿ ಹೊತ್ತ ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ, ಕಾಂತಿಯಿಂದ ಉಬ್ಬುವುದು ನಿನ್ನ ಎದೆ ಆನಂದದಿಂದ. ಅದರಿಂದ ಜೆರುಸಲೇಮೇ, ನಿನಗೆ ಸಂತಸ ಬರುವುದು, ಆಶೀರ್ವಾದ ಬರುವುದು ಇರಬಹುದು. ಈಗ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರವಾಗಿ ದೇವರು ನಿನಗೆ ರಕ್ಷಣೆ, ಜಯ ಕೊಟ್ಟೇ ಕೊಡುತ್ತಾರೆ.
ಹರಿಯುವುದು ನಿನ್ನೆಡೆಗೆ ಸಮುದ್ರ ವ್ಯಾಪಾರ, ಸಮೃದ್ಧಿ ದೊರಕುವುದು ನಿನಗೆ. ಅನ್ಯ ಜನಾಂಗಗಳ ಆಸ್ತಿಪಾಸ್ತಿ ತುಂಬಿರುವುದು ನಿನ್ನಳು. ಒಂಟೆಗಳ ಗುಂಪುಗಳು, ಮಿದ್ಯಾನಿನ ಎಫದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶಬದಿಂದ ತರುವರು ಬಂಗಾರ, ಧೂಪಗಳನ್ನು ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತಿಯ ಕಾರ್ಯಗಳನ್ನು. ಅಂದರೆ ದೇವರು ಈ ಬೆಳಕನ್ನು, ಪ್ರಭುವನ್ನು ಕಳುಹಿಸುತ್ತಾರೆ. ಸಾರುವರೆಲ್ಲರೂ ನಿನ್ನ ಸ್ತುತಿಯ ಕಾರ್ಯಗಳನ್ನು ಸರ್ವೇಶ್ವರ, ಏಕೆಂದರೆ ನೀನು ಲೋಕವನ್ನು ವಿಮೋಚಿಸಲಿದ್ದೀಯಾ. ಅದನ್ನೇ ನೀವು ನೋಡ್ತೀರಿ ಕೀರ್ತನೆಯಲ್ಲಿ, ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರನಿಗೆ. ಯಾಕೆ? ಆ ದೇವರು ನ್ಯಾಯವನ್ನು ತೀರಿಸುವರು, ನೀತಿಯನ್ನು ಕಲಿಸುವರು ಮತ್ತು ಪ್ರಜೆಯನ್ನು ನೀತಿಯಿಂದ ಆಳುವರು, ದೀನ ದಲಿತರನ್ನು ನ್ಯಾಯದಿಂದ ಪರಿಪಾಲಿಸುವರು. ಹಾಗೇನೆ ಆತನ ಪಾಲನೆಯಲ್ಲಿ ನಾವು ನ್ಯಾಯನೀತಿಯನ್ನು ಕಾಣುತ್ತೇವೆ, ಸಂಪೂರ್ಣ ಶಾಂತಿಯನ್ನು ಕಾಣುತ್ತೇವೆ. ಆತನ ಅಧಿಪತ್ಯಕ್ಕೆ ಅಂತ್ಯವಿರದು ಮತ್ತು ಆತನ ಪ್ರಭುತ್ವ ಸದಾಕಾಲಕ್ಕೂ ಇರುವುದು. ಆದ್ದರಿಂದ ಏನ್ ಮಾಡಲಿ? ರಾಜರುಗಳೆಲ್ಲ ನಿನಗೆ ಸಾಷ್ಟಾಂಗವೆರಗಲಿ, ಘನರಾಷ್ಟ್ರಗಳು ಸೇವೆ ಸಲ್ಲಿಸಲಿ. ಏಕೆಂದರೆ ನೀನು ಬಡವರನ್ನು ಕಾಯುವಾತ, ದೀನ ದಲಿತರನ್ನು, ದಿಕ್ಕಿಲ್ಲದವರನ್ನು ಉದ್ಧರಿಸುವನಾತ, ದಯೆ ತೋರುವಾತ, ದೀನ ದರಿದ್ರರಿಗೆ, ದಲಿತರ ಪ್ರಾಣವನ್ನು ಕಾಪಾಡುವಾತ. ಅಂದರೆ ನಮ್ಮ ದೇವರು ಕಾಪಾಡುವ ದೇವರು, ರಕ್ಷಿಸುವ ದೇವರು, ಆಶೀರ್ವದಿಸುವ ದೇವರು. ಅದನ್ನೇ ಸಂತ ಪೌಲರು ಇವತ್ತು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಯೇಸುವಿನ ರಕ್ಷಣೆಯಲ್ಲಿ ಯಾರು ಬರ್ಬೋದು? ಎಲ್ಲರೂ ಬರ್ಬೋದು. ಎಲ್ಲಾ ಜಾತಿ ಜನಾಂಗ ಧರ್ಮದವರು ಬರ್ಬೋದು. ಈಗ ಅನ್ಯ ಜನರು ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಬಾಧ್ಯರು ಎಂಬ ರಹಸ್ಯವನ್ನು ಪ್ರಕಟಿಸಲಾಗಿದೆ. ಆದ್ದರಿಂದ ಸಂರಕ್ಷಣೆ ಅಥವಾ ಸಾಲ್ವೇಷನ್ ಯಾರೋ ಒಂದು ಜನಾಂಗಕ್ಕೆ, ಯಾವುದೋ ಒಂದು ಜನಾಂಗಕ್ಕೆ ಕಟ್ಟಿಟ್ಟ ಬುತ್ತಿಯಲ್ಲ. ಈ ಸಂರಕ್ಷಣೆಯನ್ನು ಎಲ್ಲರೂ ಪಡೆಯಬಹುದು. ಯೇಸು ಈ ಲೋಕದ ಉದ್ಧಾರಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದರು, ಮೂರನೇ ದಿನ ಪುನರುತ್ಥಾನ ಹೊಂದಿದರು, ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅದಕ್ಕೆ ಸಂತ ಪೌಲರು ಇದನ್ನು ಅರ್ಥೈಸಿ ಗ್ರಹಿಸಿಕೊಂಡು ಹೇಳ್ತಾ ಇದ್ದಾರೆ, ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಏಕೆಂದರೆ ಈ ರಹಸ್ಯ ಇಂದಿನವರಿಗೆ ಪ್ರಕಟವಾಗಿರಲಿಲ್ಲ, ಆದರೆ ದೇವರು ಪವಿತ್ರಾತ್ಮರ ಮುಖಾಂತರ ನೋಡಿ ಯಾರಿಗೂ, ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಪ್ರಕಟಿಸಿದ್ದಾರೆ. He has revealed himself through prophets and apostles. ಆದರೆ ಶುಭ ಸಂದೇಶದ ಮೂಲಕ ಅನ್ಯ ಜನರು ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಬಾಧ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು. ಅದನ್ನ ಪ್ರಾರ್ಥಿಸುವಾಗ ದೇವರು ಯಾಕೆ ಜಯ ಪಡ್ತಾರೆ? ಯಾಕೆಂದ್ರೆ ಅನ್ಯ ಜನರು ಯಾರು ಯೇಸುವನ್ನು ವಿಶ್ವಾಸಿಸುವುದಿಲ್ಲ, ಯಾರು ದೇವರನ್ನು ನಂಬುವುದಿಲ್ಲ, ಅವರೂ ಕೂಡ ನೋಡಿ ದೇವರು ಪ್ರೀತಿ ಸ್ವರೂಪಿ. ದೇವರಲ್ಲಿ ದ್ವೇಷ ಹಾಗೆತನ ಇಲ್ಲ. ದ್ವೇಷ ಹಾಗೆತನ ಸೈತಾನ ಬಿತ್ತುವುದು, ಹಿಂಸೆ ಸೈತಾನ ಬಿತ್ತುವುದು. ಅದನ್ನು ಇವತ್ತು ಏನ್ ಬೇಕು ನಮಗೆ? ನಾವು ಈ ಲೋಕದಲ್ಲಿ ಮಾತ್ರ ಇರುವ ಜನಾಂಗವಲ್ಲ, ಸ್ವರ್ಗ ಸಾಮ್ರಾಜ್ಯ ನಿತ್ಯ ಜೀವವನ್ನು ಪಡೆಯುವ ಜನಾಂಗವಾಗಿದ್ದೀವಿ. ಇದು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲ. ಇದು ಈ ಸಂದೇಶ ಅನ್ಯ ಜನರಿಗೂ ಮತ್ತು ಅವರು ಹಕ್ಕುದಾರರು, ಒಂದೇ ಶರೀರದ ಅಂಗಗಳು, ದೇವರ ಮಾಡಿದ ವಾಗ್ದಾನದಲ್ಲಿ ಪಾಲುದಾರರು. ಅವರು ಯೇಸುವಿನ ಬೆಳಕನ್ನು, ಆ ತೇಜಸ್ಸನ್ನು ಸ್ವೀಕರಿಸಬೇಕು. ಅಂಧಕಾರದಿಂದ ಬೆಳಕಿನಡೆಗೆ ಅವರು ಬರಬೇಕು. ದೇವರು ಜಯ ಕೊಟ್ಟೇ ಕೊಡುತ್ತಾರೆ. ಮತ್ತು ಈ ರಹಸ್ಯ ಅವರಿಗೆ ಒಂದು ಸಾರಿ ಪ್ರಕಟಿಸಲ್ಪಟ್ಟ ಮೇಲೆ, ಆ ರಹಸ್ಯದಲ್ಲಿ ಅವರು ಒಂದು ಅನುಭವವನ್ನು ಪಡೆದ ಮೇಲೆ ಅವರನ್ನು ಯಾರು ನಿಲ್ಲಿಸಲು ಅಸಾಧ್ಯ. ಯಾಕಂದ್ರೆ ಅಂತ ಅನುಭವ ಅವರು ಪಡೆಯುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಈ ಘಟನೆ, ಜ್ಯೋತಿಷ್ಯಗಳು ಬರುವ ಘಟನೆ ನೋಡ್ತೀವಿ. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ, ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಆದ್ಯಂತವು ಗಲಿಬಿಲಿಗೊಂಡಿತು. ನೋಡಿ, ಈ ಜ್ಯೋತಿಷಿಗಳು, ಕೆಲವರು ಹೇಳ್ತಾರೆ ರಾಜರುಗಳು, ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು.
ಇದನ್ನು ಕೇಳಿದ್ದೆ ಹೆರೋದ ಅರಸನು ಬಹಳ ತಳಮಳಗೊಂಡನು, ಅಂತೆಯೇ ಜೆರುಸಲೇಮಾದ್ಯಂತವು ಗಲಿಬಿಲಿಗೊಂಡಿತು. ನೋಡಿ, ಯಾಕೆ ಹೆರೋದ ಅರಸ ತಳಮಳಗೊಂಡ? ನೀವು ನೆನಪಿನಲ್ಲಿಡಿ, ಸಿಮಿಯೋನ ಹೇಳಿದ ಮಾತು ಬಾಲಯೇಸುವನ್ನು ದೇವಾಲಯದಲ್ಲಿ ಅರ್ಪಿಸುವಾಗ, ಈ ಮಗು ಅನೇಕರ ಏಳಿಗೆಗೂ ಅಂದ್ರೆ ಉನ್ನತಿಗೂ ಅವನತಿಗೂ ಕಾರಣವಾಗುವುದು. ಈಗ ಇವರೆಲ್ಲರೂ ಇವರ ಆಲೋಚನೆ ಈ ಲೌಕಿಕ ರಾಜ್ಯ, ಇವರ ಆಶೆ ಸಾಮ್ರಾಜ್ಯ ಅಥವಾ ಹೊಟ್ಟೆ ಬಾಕತನ, ದುಡ್ಡು ಇದೆಲ್ಲಾಗಿತ್ತು. ದರ್ಪ, ಅಧಿಕಾರ ಇದೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ನೋಡಿ, ಮನುಷ್ಯ ಯೋಚನೆ ಮಾಡ್ತಾನೆ, ಇನ್ನೊಬ್ಬ ಬರಲು ಸಾಧ್ಯವಿಲ್ಲ, ಸಹಿಸಲು ಇವರಿಗೆ ಸಾಧ್ಯವಿಲ್ಲ. ಆದ್ದರಿಂದ ಹೆರೋದ ಅರಸ ತಳಮಳಗೊಂಡ. ಅದರ ಜೆರುಸಲೇಮ್ ಆದ್ಯಂತವು ಗಲಿಬಿಲಿಗೊಂಡಿತು. ಯೇಸು ಸ್ವಾಮಿ ಜನಿಸಿದ್ದು ಹೆರೋದ ಅರಸನ ಕಾಲದಲ್ಲಿ. ಎಲ್ಲಿ? ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಅದಕ್ಕೆ ನಾವು ಮಾಡ್ತೀವಿ ಬೆತ್ಲೆಹೇಮ್ ಗೋದಲಿಯೋಳು. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಅವರು ಬಂದಾಗ ಅವರಿಗೆ ನಕ್ಷತ್ರ, ತಾರೆ ದಾರಿ ತೋರಿಸಿತು. ಆದ್ರೆ ಅವರು ಸರಿಯಾದ ಜಾಗಕ್ಕೆ ಹೋಗದೆ ರಾಂಗ್, ತಪ್ಪಾದ ಹಾದಿಗೆ ಬಂದರು. ತಪ್ಪಾದ ಹಾದಿಯನ್ನು ಹೆರೋದ ಅರಸನ ಮನೆಗೆ ಹೋದರು. ಅವರು ಯೋಚನೆ ಮಾಡಿರ್ಬೋದು ಇಲ್ಲಿ ಮನೆಯಲ್ಲಿರಬಹುದು ಅಂತೇಳಿ. ನೋಡಿ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಯೆಶಾಯ 55:8. ನಿನ್ನ ಬಗ್ಗೆ ನನಗೆ ಆಲೋಚನೆ ಇದೆ. ಯೆರೆಮೀಯ 29:13, 11:13. ನೀನು ಪ್ರಾರ್ಥಿಸು, ನಿಗೂಢ ಅರ್ಥಗಳನ್ನು ಗೋಚರಪಡಿಸುವೆನು. ಯೆರೆಮೀಯ 33:3. ನೋಡಿ, ಇವರಿಗೆ ಗೋಚರವಾಯಿತು, ಆದ್ರೆ ದಾರಿ ತಪ್ಪಿ ಹೆರೋದ ಅರಸನ ಮನೆಗೆ ಬಂದರು. ರಾಂಗ್ ರೂಟ್ ದೇ ಹ್ಯಾವ್ ಟೇಕನ್. Have I taken a wrong route in my Catholic faith, in my Christian life? ನನ್ನ ಕ್ರೈಸ್ತ ಜೀವಿತದಲ್ಲಿ, ನನ್ನ ಕಥೋಲಿಕ ಜೀವಿತದಲ್ಲಿ ನಾನು ತಪ್ಪಾದ ದಾರಿ ಹಿಡಿದಿದ್ದೀನ. ಅವರು ಹೆರೋದನ ಮನೆಗೆ ಹೋದರು. ಹೆರೋದನ ಮನೆ ಇರಬಹುದು ಪಾಪದ ಮನೆ ಅಥವಾ ಅನೈತಿಕತೆಯ ತಾಣ. ನಾನು ಇವತ್ತು ಹೆರೋದನ ಮನೆಯಲ್ಲಿ ಜೀವಿಸ್ತಾ ಇದ್ದೀನ, ಅನೈತಿಕತೆಯ ತಾಣದಲ್ಲಿ. ಅಲ್ಲಿ ನಿನಗೆ ತಾರೆಗಳು ಕಾಣುವುದಿಲ್ಲ, ಅಲ್ಲಿ ನಿನಗೆ ದೈವ ದರ್ಶನವಾಗುವುದಿಲ್ಲ, ಅಲ್ಲಿ ನಿನಗೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಆ ಮನೆ ಬಿಟ್ಟು ಹೊರಗೆ ಬಾ, ನೀನು ಅದನ್ನು ಬಿಟ್ಟು ಹೊರಗೆ ಬಾ. ಇವತ್ತು ತಪ್ಪಾದ ರೀತಿಯಲ್ಲಿ ದೇವರನ್ನು ಅರ್ಥೈಸಿಕೊಳ್ಳಲು ಏನೇನು ಮಾಡ್ತಾ ಇದ್ದಾರೆ ಜನ, ಅಥವಾ ಕೆಲವೇ ಕ್ಷಣಿಕ ಅಥವಾ ತಮಗೆ ಕ್ಷಣಿಕವಾಗಿ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇರುವ ಜನ. ಜೆರುಸಲೇಮಾದ್ಯಂತ ಗಲಿಬಿಲಿಗೊಂಡಿತು. ಯಹೂದ್ಯರ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ನೋಡಿ, ರಾಜ ಅದನ್ನು ಮಾಡಬಹುದು, ಆದ್ರೆ ಕುರುಬರಿಗೆ ಯಾರೂ ಸಭೆ ಸೇರಿಸಲಿಲ್ಲ. ದೇವದೂತನೇ ಬಂದು ಹೇಳಿದ. ಮತ್ತೆ ಮರಿಯಮ್ಮನವರಿಗೆ ಸಂದೇಶ ಕೊಟ್ಟಾಗ ಯಾರೂ ಸಭೆ ಸೇರಲಿಲ್ಲ, ದೇವರೇ ಸಂದೇಶ ಕೊಟ್ಟರು. ಅದಕ್ಕೆ ಮತ್ತೆ ಮರಿಯಮ್ಮನವರು ಹೇಳಿದ್ರು, ದೀನರನ್ನು ಉನ್ನತಿಗೇರಿಸುವನು, ನನ್ನ ಮೇಲೆ ಕರುಣೆ. ಅದಕ್ಕಾಗಿ ಇವತ್ತು ಏನ್ ಬೇಕು? ದೊಡ್ಡ ಜ್ಞಾನ ಬೇಕಾಗಿಲ್ಲ ದೇವರನ್ನ ಅರ್ಥೈಸೋದು. ಸಿಂಪಲ್ ಫೇತ್ ಅಂದ್ರೆ ಒಂದು ಸರಳ ವಿಶ್ವಾಸ ಬೇಕು. ಈ ಸತ್ಯಗಳನ್ನು ನಾವು ಅರ್ಥೈಸಿಕೊಳ್ಬೇಕು. ಈ ಸತ್ಯಗಳನ್ನು ನಮ್ಮ ಮನಸ್ಸಿನೊಳಗಡೆ ಹಾಕ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ವಿಶ್ವಾಸ ಬೇಕು. ಬುದ್ಧಿವಂತ ವಿಶ್ವಾಸಿ ಆಗಲು ಸಾಧ್ಯವಿಲ್ಲ. ವಿಶ್ವಾಸಿ ಬುದ್ಧಿವಂತನಾಗಬಹುದು, ಆದ್ರೆ ಬುದ್ಧಿವಂತ ಕೆಲವು ಸರಿ ಏನ್ ಮಾಡ್ತಾನೆ, ತನಗೆ ಗೊತ್ತಿದೆ ಅಂತ ಯೋಚನೆ ಮಾಡ, ಅದು ತಪ್ಪು. ಎಲ್ಲರೂ ಸಭೆ ಸೇರಿದಂತ ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಯಾರನ್ನು? ಧರ್ಮಶಾಸ್ತ್ರಿಗಳು, ಯಾಜಕರನ್ನು. ಅದಕ್ಕೆ ಅವರು ಪುಸ್ತಕದಲ್ಲಿ, ಯಾಕಂದ್ರೆ ಇದು ಬರೆದಿತ್ತು, ಪ್ರವಾದಿಗಳಲ್ಲಿ ಬರೆದಿತ್ತು. ಪ್ರವಾದನೆ ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲಿ ಹುಟ್ಟುವನು. ನೋಡಿ, ಬೆತ್ಲೆಹೇಮಿನಲ್ಲಿ ಹುಟ್ಟುವನು. ಏಕೆಂದರೆ ಜುದೇಯ ನಾಡಿನ ಬೆತ್ಲೆಹೇಮೆ, ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನು ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ. ಪ್ರವಾದಿಯ ಪ್ರವಾದನೆಯೂ ಕೂಡ ಇಲ್ಲಿ ಎಲ್ಲರಿಗೂ ಗೊತ್ತು. ಅದರಿಂದ ಬೆತ್ಲೆಹೇಮಿನಲ್ಲಿ ಹುಟ್ಟಲಿದ್ದಾನೆ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು ಆ ಜ್ಯೋತಿಷ್ಯಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತ. ನೋಡಿ, ಇವನ ಮನಸ್ಸಿನಲ್ಲಿ ಕಪಟತನ, ಕುತಂತ್ರ ಇತ್ತು. ಆದ್ದರಿಂದ ಅವನೇನು ಮಾಡಿದ, ಗೋಪ್ಯವಾಗಿ ಅವರನ್ನು ಬರಮಾಡಿ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ,
ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು. ನೋಡಿ, ಅವನು ಈ ಜ್ಯೋತಿಷಿಗಳನ್ನು ನಂಬಿದ, ಯಾಕಂದ್ರೆ ಅವರು ಆತನ ಮನೆಗೆ ಬಂದ್ರು. ಖಂಡಿತವಾಗಿ ಇವರು ವಾಪಸ್ ಬರ್ತಾರೆ ಅಂತೇಳಿ ಅವನಿಗೆ 100% ಶೋರ್ ಇತ್ತು. ಆದ್ರೆ ನಮ್ಮ ದೇವರು ತೂಕಡಿಸುವ ದೇವರು ಅಲ್ಲ, ನಿದ್ರಿಸುವ ದೇವರು ಅಲ್ಲ. ಕೀರ್ತನಗರ ಹೇಳ್ತಾ ತೂಕಡಿಸಲಾರ, ನಿದ್ರಿಸಲಾರ. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ನಾನು ಯೋಚನೆ ಮಾಡಿ, ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಮಾಯವಾಯಿತು ಅಥವಾ ಕಾಣದೇ ಇತ್ತು. ಕಾರಣ, ಇವರು ಹೋದ ರೂಟ್ ರಾಂಗ್ ರೂಟ್, ತಪ್ಪಾದ ದಾರಿ. ಅದಕ್ಕೆ ನಾವು ಆಡ್ತೀವಲ್ಲ, ದಾರಿ ತಪ್ಪಿ ನಾನಲೆದೆ, ಅದೇ ದಾರಿಯಲ್ಲಿ ನಾನಲೆದೆ, ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ, ಎಂತ ಒಳ್ಳೆಯ ಯೇಸು ನನ್ನ ಸ್ವಂತ ರಕ್ಷಕ. ಹೌದು, ಏಕೆಂದ್ರೆ ಇವತ್ತು ಆ ಜ್ಯೋತಿಷಿಗಳು ಹೊರಗಡೆ ಬಂದಾಗ ನಕ್ಷತ್ರ ಕಾಣಿಸ್ಕೊಂತು. ಅಂತ ಅರ್ಥ ಏನು? ನಾನು ಪಾಪದ ಲೋಕದಲ್ಲಿದ್ದಾರೆ, ನಾನು ಅನೈತಿಕತೆಯ ಲೋಕದಲ್ಲಿದ್ದರೆ, ದುಶ್ಚಟ ದುರ್ಗುಣ ದುರ್ವ್ಯಾಮೋಹದಲ್ಲಿದ್ದರೆ ನನಗೆ ಆ ಬೆಳಕು ಕಾಣುವುದಿಲ್ಲ. ಆ ಬೆಳಕು, ಯಾಕೆಂದ್ರೆ ನನಗೆ ದೇವರು ಫ್ರೀಡಮ್, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ನಾವು ದುರ್ಬಳಕೆ ಮಾಡಬಾರ್ದು, ಸದ್ಬಳಕೆ ಮಾಡಬೇಕು. ಆ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟು. ಅದಕ್ಕಾಗಿ ಪ್ರತಿಯೊಂದು ಗೋದಲಿಯಲ್ಲಿ ಒಂದು ನಕ್ಷತ್ರ ಇಡ್ತೀವಿ ನಾವು. ಕಾರಣ ಏನು? ಆ ನಕ್ಷತ್ರ ನೋಡಿ ಹೇಗೆ ಒಂದು ಸೃಷ್ಟಿ ಅವರಿಗೆ ಸೂಚನೆ ನೀಡುತ್ತೆ. ಈ ಸೃಷ್ಟಿಗೂ ಗೊತ್ತು ದೇವರು ಯಾರು ಅಂತೇಳಿ. ಈ ಸೃಷ್ಟಿಯೇ ನಮಗೆ ದೇವರ ಕುರುಹನ್ನು ನೀಡುತ್ತೆ. ಯಾಕೆಂದ್ರೆ ಈ ಸೃಷ್ಟಿಸಿದ ಸೃಷ್ಟಿಕರ್ತ ಈ ಸೃಷ್ಟಿಯ ಮಾಲಕರಾಗಿದ್ದಾರೆ ಹಾಗೂ ಪಾಲಕರಾಗಿದ್ದಾರೆ. ಆದ್ದರಿಂದ ಅವ್ರು ಏನ್ ಮಾಡಿದ್ರು? ಮಗು ಇದ್ದ ಸ್ಥಳಕ್ಕೆ ಬಂದರು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವರಾಗಿ ಆರಾಧಿಸಿದರು. ಇದು ಯೋಚನೆ ಮಾಡಿ ನೀವು, ಅಲ್ಲಿ ಒಂದು ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು. ಕಾರಣ, ಛತ್ರದಲ್ಲಿ ಸ್ಥಳ ಸಿಗಲಿಲ್ಲ. ಮತ್ತೆ ಆ ಕೊಟ್ಟಿಗೆಯಲ್ಲೇ ಇದ್ರಂತಲೇ ಅರ್ಥ ಅಲ್ಲ. ನೋಡಿ ಎಷ್ಟು ಸುಂದರವಾಗಿ ಮತ್ತಾಯ ಹೇಳ್ತಾ ಇದ್ದಾನೆ. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವರಾಗಿ ಆರಾಧಿಸಿದರು. ಹುಟ್ಟುವಾಗ ಆ ಮಗು ಅಲ್ಲಿತ್ತು. ಈ ಕುರುಬರು ಬಂದ್ರು. ಆಮೇಲೆ ತುಂಬಾ ಒಂದು 4-5 ದಿನಗಳು ಆಗಿರಬಹುದು. ಇವರು ಬರ್ಬೇಕಲ್ಲ. ಅಲ್ಲೇ ಇರುವ ಪಕ್ಕದ ಮನೆಯಲ್ಲಿ ಅವರನ್ನು ಇರಿಸಲಾಗಿತ್ತು. ನೋಡಿ, ಅವರನ್ನು ಕಂಡವರು, ಅಲ್ಲಿ ಇದ್ದವರು, ಯಾಕಂದ್ರೆ ಜನ ಇರ್ತಾರೆ, ಅವರನ್ನು ಕರ್ಕೊಂಡು ಹೋದ್ರು. ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಯಾರಂತೇಳಿ. ಆದ್ರೆ ಅವ್ರು ಯೋಚನೆ ಮಾಡಿರ್ಬಹುದು, ಪಾಪ ಯಾರೋ ಬಡವರು ಈ ಕೊಟ್ಟಿಗೆಯಲ್ಲಿ ಅವರು ಹುಟ್ಟಿಬಿಟ್ರಲ್ಲ ಅಂತೇಳಿ ಆಶಯ ಕೊಟ್ಟಿರ್ಬಹುದು. ಅಲ್ಲಿ ಇವರು ಬರ್ತಾರೆ. ಇವರು ಬಂದು ಏನ್ ಮಾಡ್ತಾರೆ? ಮಗುವನ್ನು ಕಂಡು ಸಾಷ್ಟಾಂಗವರಾಗಿ ಆರಾಧಿಸಿದರು. ನೋಡಿ, ಕುರುಬರು ಆರಾಧಿಸಿದರು, ಜ್ಯೋತಿಷಿಗಳು ಆರಾಧಿಸಿದರು, ಬಡವರು, ಜ್ಞಾನಿಗಳು ಎಲ್ಲರೂ ಆತನನ್ನು ಆರಾಧಿಸಬೇಕು. ಕಾರಣ, ಆತ ಸಮಸ್ತರಲ್ಲಿ ಸಮಸ್ತವಾಗಿದ್ದಾರೆ. ಆತ ನಮ್ಮ ಜ್ಞಾನವೂ ಆಗಿದ್ದಾರೆ. ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಕಾಣಿಕೆ, ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಅವರ ಪಾದಕ್ಕೆ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಅದರಿಂದ ದೇವರು ನೋಡಿ, ಹೆರೋದನ ಎಷ್ಟೇ ಪ್ಲಾನ್ ಮಾಡಬಹುದು, ದೇವರು ಅವರನ್ನು ಬೇರೆ ಹಾದಿಯಲ್ಲಿ ಕಳುಹಿಸಿದರು. ಅಂದರೆ ಇಫ್ ಗಾಡ್ ಈಸ್ ವಿತ್ ಯು, ಹೂ ಈಸ್ ಅಗೇನ್ಸ್ಟ್ ಯು? ರೋಮನರಿಗೆ ಬರೆದ ಪತ್ರಿಕೆ 8:31, ದೇವರು ನಮ್ಮ ಪಕ್ಷದಲ್ಲಿರಲು ನಮ್ಮನ್ನು ವಿರೋಧಿಸುವವರು ಯಾರು? ಅದರಿಂದ ಆತ್ಮೀಯ ಈ ದೈವ ದರ್ಶನದ ಹಬ್ಬದಲ್ಲಿ ನಾವು ಏನು ಕಂಡುಕೊಳ್ಬೇಕು? ದೇವರ ಸಾನ್ನಿಧ್ಯ, ದೇವರ ಸಾಮೀಪ್ಯ, ದೇವರ ಪ್ರಸನ್ನತೆ. ನನ್ನ ಶಕ್ತಿ ಅಲ್ಲ, ನನ್ನ ಚಿತ್ತವಲ್ಲ, ನನ್ನ ಜ್ಞಾನ ಅಲ್ಲ, ದೇವರ ಜ್ಞಾನ, ದೇವರ ಚಿತ್ತ, ದೇವರ ಅನುಗ್ರಹ ನಮಗೆ ಬೇಕು. ಹೇಗೆ ಮರಿಯಳಿಗೆ ನಿನಗೆ ದೇವರ ಅನುಗ್ರಹ ಲಭಿಸಿದೆ ಅಂತೇಳಿ ದೇವದೂತ ಹೇಳಿದ, ಇವತ್ತು ದೇವರ ಅನುಗ್ರಹ ಕ್ರೈಸ್ತರಾದ ನಮಗೆ, ಪ್ರತಿಯೊಬ್ಬರಿಗೂ ಲೋಕದಲ್ಲಿರುವ ಜನರಿಗೆ ಲಭಿಸಿದೆ. ಅದನ್ನು ಸ್ವೀಕರಿಸಿ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ, ಪೋಷಿಸಿ, ವಿಶ್ವಾಸಿಸಿ ಜೀವಿಸಿದಾಗ ನಾವು ಜಯ ಹೊಂದುತ್ತೇವೆ ಮತ್ತು ನಿತ್ಯ ಜೀವವನ್ನು ಪಡೆಯುತ್ತೇವೆ. ಸರ್ವಶಕ್ತ ಕರುಣಾಳು ದೇವರು ಈ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಹರಸಲಿ, ಆಶೀರ್ವದಿಸಲಿ. ನಿಮಗೆಲ್ಲರಿಗೂ ಪ್ರಭು ಯೇಸುವಿನ ದೈವ ದರ್ಶನದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಾರ್ಥಿಸೋಣ.
ಸರ್ವಶಕ್ತ ಕರುಣಾಳು ತಂದೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದೋ ಈ ವರ್ಷ 23-23ರ ಎರಡನೆಯ ಭಾನುವಾರದಲ್ಲಿ ನಾವಿದ್ದೀವಿ, ದೈವ ದರ್ಶನದ ಭಾನುವಾರ. ಈ ವರ್ಷ ಎಲ್ಲ ಕೋವಿಡ್ ಸಂಕಷ್ಟಗಳಿಂದ, ಪಿಡುಗುಗಳಿಂದ, ಅನಾರೋಗ್ಯದಿಂದ ನಮ್ಮನ್ನು ರಕ್ಷಿಸು, ಭಯಗಳಿಂದ ನಮ್ಮನ್ನು ರಕ್ಷಿಸು, ನಮ್ಮ ವಿಶ್ವಾಸದ ಮೇಲೆ ಬರುವ ಎಲ್ಲಾ ದಾಳಿಗಳಿಂದ ರಕ್ಷಿಸು, ಹಿಂಸೆಯಿಂದ ರಕ್ಷಿಸು. ದೇವಾ, ನೀನು ಪರಿವರ್ತಿಸೋದು ಶಕ್ತನಾದ ದೇವರಾಗಿದ್ಯಾ. ನಿನ್ನ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಇಳಿದು ಬರಲಿ. ಯಾಜಕನಾಗಿ ನೀವು ನೋಡಿದಿರಿ, ಇದು ಬಂಧಿಸುತ್ತೇವೆ, ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೇವೆ, ಬಿಡುಗಡೆ ಮಾಡಲಾಗುವುದು. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ಬಿಟ್ಟು ಬೂದಿಯಾಗಲಿ. ಸ್ವಾರ್ಥೆಯನ್ನು ಆಲಿಸುವ ಮಕ್ಕಳ ಕುಟುಂಬಗಳ ಮೇಲೆ ವರದಾನಗಳ ಸುರಿಮಳೆಯಾಗಲಿ. ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯವನ್ನು ಕರುಣಿಸಿ ಅವರು ವಿಶ್ವಾಸ, ಪ್ರಾರ್ಥನೆ, ವಿಧೇಯತೆ, ವಿನಯತೆ, ದೀನತೆ, ಸರಳತೆ, ಪ್ರಾಮಾಣಿಕತೆಯಲ್ಲಿ ಜೀವಿಸುವ ವರವನ್ನು ಕರುಣಿಸಿ. ಯೇಸು ನಾಮದಲ್ಲಿ ರೋಗಿಗಳು ಸೌಖ್ಯವಾಗಲಿ, ಎಲ್ಲ ಕ್ಲೇಶಗಳಿಂದ ಬಿಡುಗಡೆ ಆಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ನಿಮಗೆ ಸ್ವಸ್ಥತೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ, ಸ್ವಾರ್ಥ ತಂಡ ಯೇಸು ಸ್ಪರ್ಶಕ್ಕಾಗಿಯೂ, ಹಾಗೂ ನನ್ನ ಧರ್ಮ ಕೇಂದ್ರ ಸ್ವರ್ಗ ಸ್ವೀಕೃತ ಮಾತೆ ಹಿರಿಯೂರು ಮತ್ತು ನಮ್ಮ ಧರ್ಮಕ್ಷೇತ್ರ ಶಿವಮೊಗ್ಗಕ್ಕಾಗಿಯೂ ಪ್ರಾರ್ಥಿಸಿರಿ. ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಮುಂದೆ ಮಾಡಿ. ಆಮೇನ್.